ಪ್ರತ್ಯೇಕ ತುಳು ರಾಜ್ಯಕ್ಕಾಗಿ ದೊಡ್ಡ ಮಟ್ಟದ ಹೋರಾಟದ ಕಿಚ್ಚು ಹಚ್ಚಬೇಕೆಂದು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರು ಹೇಳಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋ ಒಂದು ವೈರಲ್ ಆಗ್ತಾ ಇದೆ. ಇನ್ನು ಈ ಆಡಿಯೋ ವಿವಾದಕ್ಕೂ ಕೂಡ ಕಾರಣವಾಗಿದ್ದು, ತುಳು ರಾಜ್ಯಕ್ಕಾಗಿ ಗಲಭೆ ಮಾಡಬೇಕು, ಎಲ್ಲೆಡೆ ಹೋರಾಟ ಆಗಬೇಕು, ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಮಾಡಿ ಟೈರ್ಗಳಿಗೆ ಬೆಂಕಿ ಹಚ್ಚಬೇಕು ಮತ್ತು ಕೇಂದ್ರ ಸಚಿವ ಸದಾನಂದ ಗೌಡ, ಸಂಸದ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ರಾಜಕೀಯ ನಾಯಕರಿಗೆ ಬೈಯಬೇಕು ಎಂದು ದಯಾನಂದ್ ಕತ್ತಲ್ಸಾರ್ ಹೇಳಿದ್ದಾರೆ ಎನ್ನಲಾದಂತಹ ಒಂದು ಆಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡ್ತಾ ಇದೆ. ಈ ಬಗ್ಗೆ ಮೇ 29ರಂದು ನಮ್ಮ ತುಳುನಾಡು ಟ್ರಸ್ಟ್ ಪದಾಧಿಕಾರಿಗಳ ಜೊತೆ ಕತ್ತಲ್ಸಾರ್ ಈ ರೀತಿಯಲ್ಲಿ ತುಳುವಿನಲ್ಲಿ ಮಾತನಾಡಿದ್ದು, ಸ್ವತಃ ನಮ್ಮ ತುಳುನಾಡು ಟ್ರಸ್ಟ್ ಸ್ಥಾಪಕ ಅಧ್ಯಕ್ಷ GVS ಉಳ್ಳಾಲ್ ಆಡಿಯೋ ವೈರಲ್ ಮಾಡಿದ್ದಾರೆ. ಒಂದು ವೇಳೆ ಗಲಭೆ ನಡೆದಿದ್ದಲ್ಲಿ ನಮ್ಮ ತುಳುನಾಡು ಟ್ರಸ್ಟ್ ಮೇಲೆ ಆರೋಪ ಬರುತ್ತದೆಂದು ಆಡಿಯೋ ವೈರಲ್ ಮಾಡಿರುವೆ ಎಂದು GVS ಉಳ್ಳಾಲ್ ಹೇಳಿದ್ದಾರೆ. ಒಟ್ಟಿನಲ್ಲಿ ಗೌರವಯುತ ಸ್ಥಾನದಲ್ಲಿರುವಂತಹ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷನ ಈ ಮಾತು ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಐಕೊಂಜಿ ನಮ್ಮ ದಾದ ಅನ್ನೋದು ಬ್ಲಾಸ್ಟ್ ಮಾಡ್ಬೋದು ಈತನ ಮೊಟ್ಟ ಯಾವುದೇ ಬ್ಲಾಸ್ಟ್ ಗಂಟೆ ಐಟಿ ತುಳು ರಾಜ್ಯ ಬಿಡಲು ಹೋರಾಟ ಮಾಡೋದಕ್ಕೆ ನಾನಿದೆ. ತುಳು ರಾಜ್ಯ ನಿಜವಾದ ಆನಂದ ಇಂಡಿಯಾದಲ್ಲಿ ಮೊದಲ ಲೆಕ್ಕ ಇರುತ್ತೆ ಹೋರಾಟ ಹೋರಾಟ ಚಿಕ್ಕಿ ನಮ್ಮ ಟೀಮ್ ಮಾಡಿ ಸಪೋರ್ಟ್ ನಮ್ಮ ನಂಬು ಆಮೇಲೆ 10 ಟೈರ್ ಬಿತ್ತು ಪುರಾಣತೆ ಅದು ಆ ಕಾರಣಕ್ಕೆ ಎಂಟು ನಾಯಿರ್ದು ಘಟನೆಗಳು ಬೇರೆ ಕೆಲಸಗಳು ಕಥೆ ಅವರು ಮತ್ತು ನಮ್ಮಲ್ಲಿ ಸಮಾಧಾನ ಮುಂಚೆ ಖಂಡಿತ ರಾಜ್ಯ ಜಾಗೃತಿ ಇವತ್ತು ಒಂದು ಇಶ್ಯೂ ಹೋಗುತ್ತೆ ಸದಾನಂದ ಗೌಡ ಏನಾದ್ರು ಮಾತೇ ಇರಲಿಲ್ಲ ಒಂದು ಕೊರೋನಾ ಆಗಿ ಬೆಚ್ಚ ತೆಲಡ್ಡೆ ಬೆಚ್ಚೊಪ್ಪನ ಮಂಡೆ ಸೈಟ್ ಒಡಕ ಸೇರಾಡುವಂತ ಪರಿಸ್ಥಿತಿ ಅನ್ಕೊಡು ಹಾಕೋದು ಪೂರ ಚಿಕನ್ 10 ಕಡೆ ಲಕ್ಕನ ಈ ನೆಕ್ಕ ಪ್ರಚೋದನೆ ರಾಜ್ಯ ಬೋರ್ಡ್ ಉಂಡೆ ಒಂಜಿ ಆಟ ಕಡೆಗೆ ಹೋದವರು ಸಣ್ಣ ನನಗೆ ಲೆಪ್ಪಿರು ಎಂಟ್ಕೊಳ್ಬ ಅಂತಾನೆ ಎಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಈ ರೀತಿ ಅವರನ್ನು ಸಮಾಧಾನ ಮಾಡ್ಬೋದು. ನೀವು ಅಧಿಕೃತ ರಾಜ್ಯ ಭಾಷೆ ಮಾಡಿಬಿಡಿ, ಅವ್ರನ್ನ ಸಮಾಧಾನ ಕರ್ನಾಟಕ ಲೆಕ್ಕ ಯಾನಿಟ್ಟ ಬೇರೆ ರೀತಿ ಬೇಲೆ ಬಂದಿಲ್ಲ ಗೊತ್ತಿಪ್ಪ ಎಲ್ಲಾರಿಗಿಲ್ಲ. ನಾನು ಕುರುಬೆ ಹೇಳ್ತೇವೆ, ಕುರುಬೆರೆ ಕ್ಯಾಶ್ ಅಂತೆ ಅವರು ತಂದೆ ಕುರುಬೆ ಸಂಘದ ಅಧ್ಯಕ್ಷರಿಗೆ ನಮ್ಮ ಪಂಡ ಖಂಡಿತ ನಿಮ್ಮ ತುಳುವಿನ ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆ ಮಾಡ್ಕೊಂಡವರನ್ನಿಟ್ಟು ನಾನು ಬಂದೆ ಮಕ್ಕಳು ನುಕುಲಿಲ್ಲ ಇರುತ್ತೆ ವೀರಶೈವದ ಅದನ್ನ ನೋಡುತ್ತೇನೆ. ಅಕ್ಲೆಗೆ ಸಪೋರ್ಟ್ ಮಾಡುತ್ತೆ, ಅಕ್ಲೆ ಸಪೋರ್ಟ್ ವೇದಿಕೆ ಖಾಲಿ ಕೊಟ್ಟುಕೊಂಡೆ. ನೀವು ನೋಡಿ ಎನ್ನ ಪ್ರೆಸೆಂಟೇಷನ್ ಇಟ್ಟೆ ಬಂದ ಒಂದು ತಾಯಿ 10 ಮಕ್ಕಳು ಇರ್ತಾರೆ, ಅಂದ್ರೆ ಒಂದು 10 ಮಂದಿ ಒಂದು ಕಡೆ. ಕೆಲವರನ್ನ ಈ ದೊಡ್ಡಣ್ಣ ಹೆಗಲು ಕೊಟ್ಟು ಮೇಲೆ ಕಟ್ಟಕ್ಕೆ ಕಳಿಸ್ತಾನೆ, ಎಲ್ಲರೂ ಮೇಲೆ ಹೋದ್ಮೇಲೆ ಎಲ್ಲರನ್ನ ಮೇಲಕ್ಕೆ ಏರಿಸಿದಂತ ದೊಡ್ಡಣ್ಣ ಕೆಳಗಿದ್ದಾನೆ, ಅವನನ್ನು ಕೈ ಕೊಟ್ಟು ಯಾಕೆ ನೀವು ಎಳೆಯುವುದಿಲ್ಲ? ಈಗ ಎಲ್ಲರನ್ನ ಹೆಗಲು ಕೊಟ್ಟ ಮೇಲೆ ದೊಡ್ಡಣ್ಣ ತುಳು ಭಾಷೆ, ಕೊಂಕಣಿ ಮೇಲೆ ಏರಿ ಆಯ್ತು, ಸಂಸ್ಕೃತ ಮೇಲೆ ಏರಿ ಆಯ್ತು, ಆಯ್ತಾ, ಎಲ್ಲ ಭಾಷೆಗಳು ಕನ್ನಡ ಮೇಲೆ ಏರಿ ಆಯ್ತು. ತುಳುವಿಗಿರುವಷ್ಟು ಇತಿಹಾಸ ಬೇರೆ ಯಾವ ಭಾಷೆ ಇಲ್ಲ. ನಮ್ಗೆ ಲಿಪಿ ಇದೆ, ಕ್ಯಾಲೆಂಡರ್ ಇದೆ, ಎಲ್ಲವೂ ಇದೆ. ಕೊಂಕಣಿಗೆ ಲಿಪಿ ಇಲ್ಲ, ಕ್ಯಾಲೆಂಡರ್ ಇಲ್ಲ, ಕನ್ನಡಕ್ಕೆ ಲಿಪಿ ಇಲ್ಲ, ಬಟ್ಟಿಪ್ರೋಲ್ ಲಿಪಿ ಆಯ್ತಾ, ಕ್ಯಾಲೆಂಡರ್ ಇಲ್ಲ ಕನ್ನಡಕ್ಕೆ. ಈಗ ಎಲ್ಲ ಇರುವಂತ ತುಳುಗ ಅಣ್ಣ ಎಲ್ಲರನ್ನ ಎತ್ತಿ ಮೇಲೆ ಎತ್ತಿ 8ನೇ ಪರಿಚಯ ಮಾಡಿದ. ಈಗ ನೀವು ಬೇರೆ ಏನಿಲ್ಲ, ನಿಮ್ಗೇನು ನಷ್ಟ ಇಲ್ಲ, ನಿಮ್ಗೆಲ್ಲ ಸಿಕ್ಕಿ ಆಗಿದೆ. ಇನ್ನು ಇರುವಂಥದ್ದು ನಿಮ್ಮ ದೊಡ್ಡನ ಮೇಲೆ ಎತ್ತಿ ಕನಿಷ್ಠ ನಮಗೆ ವ್ಯವಸ್ಥೆ ಮಾಡಿದ್ರೆ ರಿಕ್ವೆಸ್ಟ್ ಮಾತ್ರ. ಇದೊಂದು ಕನ್ನಡ ಸಂಘಟನೆಗಳು ಕರ್ನಾಟಕ ಸಮ್ಮೇಳನ, ಕನ್ನಡ ಸಮ್ಮೇಳನ ಕಸಗಳು ನನ್ನ ಚೀಫ್ ಗೆಸ್ಟ್ ಆಗಿ ಓದಿದ್ದೆ, ಅದು ಜೈಬಾಡ್ನತೆ. ಇನ್ನು ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರ ಈ ಮಾತು ಏನಿದೆ, ಇದೀಗ ಕರಾವಳಿ ಭಾಗದಲ್ಲಿ ದೊಡ್ಡ ಮಟ್ಟಕ್ಕೆ ವಿವಾದಕ್ಕೆ ಕಾರಣವಾಗಿರುವಂತಹ ವಿಚಾರ. ಇದೀಗ ಈ ಆಡಿಯೋ ವೈರಲ್ ಮಾಡಿದವರು
GVS ಉಳ್ಳಾಲ್ ಅನ್ನುವಂತಹ ವ್ಯಕ್ತಿ. ಇವರು GVS ಉಳ್ಳಾಲ್ ಅವರು ಸ್ಥಾಪಕ ಅಧ್ಯಕ್ಷರು, ನಮ್ಮ ತುಳುನಾಡು ಟ್ರಸ್ಟ್ ನ ಸ್ಥಾಪಕ ಅಧ್ಯಕ್ಷರು. ನೇರವಾಗಿ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡಬೇಕು ಈ ಒಂದು ವಿಚಾರದ ಬಗ್ಗೆ. GVS ಉಳ್ಳಾಲ್ ಅವರು ನಮಸ್ತೆ. ನಮಸ್ತೆ. ಏನ್ ಸರ್, ಸ್ಥಾಪಕ ಅಧ್ಯಕ್ಷರಾಗಿದ್ದೀರಾ ನಮ್ಮ ತುಳುನಾಡು ಟ್ರಸ್ಟ್ ಅನ್ನುವಂತಹ ಒಂದು ಸಂಘಟನೆ. ತಾವು ಈ ವಿಡಿಯೋ ವೈರಲ್ ಮಾಡಿದ್ದೀರಾ. ಏನ್ ಸರ್, ಏನ್ ಕತೆ ಇದು? ಏನಿಲ್ಲ, ಇದು ನಿಜವಾಗ್ಲೂ ಇದು ಕಳೆದ ಮೇ 26ನೇ ತಾರೀಕಿಗೆ ನಡೆದಂತ ಒಂದು ಆಡಿಯೋ. ಇದು ಮಾತಾಡಿದ್ದು ನಾವು ಅವ್ರ ಜೊತೆ ಮಾತಾಡಲಿಕ್ಕೆ ಹೋಗಿರೋದು ತುಳು ಲಿಪಿಯ ವಿಚಾರದ ಬಗ್ಗೆ. ತುಳು ಲಿಪಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿತ್ತು ಅವರು ಕೋಡಿಗಳಿಗೆ ಕಲಿಸಿದರಲ್ಲಿ. ಅದರ ಬಗ್ಗೆ ಸ್ವಲ್ಪ ಮಾತಾಡುವ, ಆ ಪುಸ್ತಕದ ಬಗ್ಗೆ ಮಾತಾಡ್ಲಿಕ್ಕೆ ಅಂತ ಹೋಗಿರೋ ಸಂದರ್ಭದಲ್ಲಿ ಈಗ ಮಾತಾಡ್ತಾ ಇರುವಾಗ ಅವರು ತುಳು ರಾಜ್ಯದ ಬಗ್ಗೆ ಒಂದು ಈ ತರ ಒಂದು ಇದು ಮಾತಾಡಿದ್ರು ಅವರು. ಆಗ ನಾವು ಏನು ಅವರ ಹತ್ರ ನಾನು ನೋಡಿದೆ, ಈಗ ವಿಧಾನಸಭೆಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರೇ ತುಳು ರಾಜ್ಯದ ಬಗ್ಗೆ ನಮ್ ಜೊತೆ ಮಾತಾಡ್ಲಿಕ್ಕೆ ಬಂದಿದ್ರು. ನಾನು ತುಳು ರಾಜ್ಯ ಬೇಡ, 8ನೇ ಪರಿಚಯದ ವಿಷಯದ ಬಗ್ಗೆ ಮಾತಾಡ್ಬೇಕಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಅದನ್ನು ಗಮನಿಸ್ತೇನೆ. ನಾವು ಯಾವತ್ತೂ ಅವರ ತುಳು ರಾಜ್ಯದ ವಿಷಯದಲ್ಲಿ ಮಾತಾಡ್ಲಿಕ್ಕೆ ಹೋಗಿರೋದಲ್ಲ. ನಾವು ಅವರ ಹತ್ರ ತುಳು ಲಿಪಿಯ ವಿಚಾರದ ಬಗ್ಗೆ ಮಾತಾಡಿರುವಾಗ ಅವರಾಗಿಯೇ ಆದ ವಿಷಯವನ್ನ ಪ್ರಸ್ತಾಪಿಸಿದ್ರು. ಅಲ್ಲದೆ ಅವರು ಹೇಳಿದ್ರು, ಏನು ಹೇಳಿದಾರೆ ಅಂತ ನಿಮ್ಗೆ ಗೊತ್ತಿದೆ. ಈ ವಿಷಯ ಇದರಲ್ಲಿ ನಾವು ಟೈರ್ ಹಚ್ಚಿ ಬೆಂಕಿ ಹಚ್ಚಿ ಇಂತ ಒಂದು ಪ್ರಚೋದನೆ ಮಾಡ್ಬೇಕು, ಇದೊಂದು ದೊಡ್ಡ ಬ್ಲಾಸ್ಟ್ ಅಂತ ಹೇಳಿದ್ರೆ ಅವ್ರು ಯಾವ ಅರ್ಥದಲ್ಲಿ ಗೊತ್ತಿಲ್ಲ. ಈ ವಿಷಯ ಒಮ್ಮೆಲೆ ಸ್ಫೋಟ ಆಗ್ಬೇಕು ಅಂತ ಹೇಳಿರ್ಬೇಕು. ಆ ರೀತಿ ಹಾಗೆ ಮಾತಾಡ್ತಾ ಹೇಳಿದ್ರು. ನಳಿನ್ ಕುಮಾರ್ ಕಟೀಲು ಮತ್ತೆ ಸದಾನಂದ ಗೌಡ್ರು ಮತ್ತೆ MP MLA ಗರಿಗೆಲ್ಲ ಬೈಬೇಕು. ಮತ್ತೆ ನಾನೊಂದು ಕುರುಬರ ಸಂಘ ಮತ್ತೆ ವೀರಶೈವ ಸಂಘಟನೆ ಅವರಿಗೆಲ್ಲ ಹೇಳಿದೀನಿ. ಆ ರೀತಿ ಎಲ್ಲ ಕರ್ನಾಟಕದಾದ್ಯಂತ ಇದನ್ನು ದೊಡ್ಡ ಒಂದು ವ್ಯವಸ್ಥಿತ ರೂಪದಲ್ಲಿ ಇದನ್ನು ಇದು ಮಾಡ್ಬೇಕು. ಆಗ ನನ್ನನ್ನು ಸಂಧಾನಕ್ಕೆ ಕರೀತಾರೆ ಅವರು, ಮುಖ್ಯಮಂತ್ರಿಗಳು ನಮ್ಮನ್ನು ಸಂಧಾನಕ್ಕೆ ಕರೆದಾಗ ನಾವು ಅಲ್ಲಿ ಹೇಳ್ತೇವೆ, ನಮಗೆ ಅದು ಏನು ಮಾಡ್ಲಿಕ್ಕೆ ಆಗಿಲ್ಲ, ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಆಗ ನಾವು ಇದು ತುಳು ರಾಜ್ಯದ ಅಧಿಕೃತ ಭಾಷೆ ಅಂತ ನೀವು ಮಾಡಿಬಿಡಿ, ಅಷ್ಟು ಸಾಕು, ಮತ್ತೆ ನಾವು ಅದು ಅಲ್ಲಿಗೆ ಅದು ನಿಲ್ಲಿಸಬಹುದು, ಅವರನ್ನು ಸಮಾಧಾನ ಮಾಡಬಹುದು ಅಂತ ಹೇಳಿದ್ದಾರೆ. ಅದರ ನಂತರ ಆಡಿಯೋವನ್ನು ನೀವು ಕೇಳಿರ್ಬೇಕು. ಸರಿ ಸರಿ ಸರಿ. ಈಗ ಇಲ್ಲಿ ಬರುವಂತ ಪ್ರಶ್ನೆ, ಮಾತಾಡಿದ್ದು 2 ಗಂಟೆ ಅವಧಿಯಲ್ಲಿ ಮಾತಾಡಿದೀವಿ. 2 ಗಂಟೆ ಆಡಿಯೋ ಇದೆ. ಅದರಲ್ಲಿ ಏನೇನು ಮಾತಾಡಿದೀವಿ, ಅದಕ್ಕಿಂತ ಮುಂಚೆ ಏನು ಮಾತಾಡಿದೀವಿ, ಅದರ ನಂತರ ಏನು ಮಾಡಿದ್ದಾರೆ ಎಲ್ಲ ಆಡಿಯೋ ಇದೆ. ಇದು ನೇರವಾಗಿರುವಂತಹ ಸಂಭಾಷಣೆ ಆಗಿತ್ತ ಅಥವಾ ದೂರವಾಣಿ ಸಂಭಾಷಣೆ? ನೇರ ಸಂಭಾಷಣೆ, ಅವರ ಅಕಾಡೆಮಿ ಚೇಂಬರ್ ಅಲ್ಲಿ ನಡೆದಂತ ಸಂಭಾಷಣೆ. ನೇರವಾಗಿರುವಂತಹ ಸಂಭಾಷಣೆಯಲ್ಲಿ ಈ ಫೋನ್ ರೆಕಾರ್ಡ್ ಆಗಿದೆ, ಈಗ ಅವರ ವಾಯ್ಸ್ ರೆಕಾರ್ಡ್ ಆಗಿದೆ. ಈ ಒಂದು ಧ್ವನಿ ರೆಕಾರ್ಡ್ ಮಾಡುವಂತಹ ಉದ್ದೇಶ ಏನಿತ್ತು ಅಂಡ್ ಏನ್ ಕಾರಣ, ಅಂಡ್ ಅದೇ ರೀತಿ ರೆಕಾರ್ಡ್ ಮಾಡಿದಂತಹ ಆಡಿಯೋ ವೈರಲ್ ಆಗಿದ್ದಕ್ಕೂ ಕೂಡ ಏನ್ ಕಾರಣ? ತುಳು ಲಿಪಿಯ ಬಗ್ಗೆ ನಾವು ಚರ್ಚೆಗೆ ಹೋಗಿರೋದು. ಯಾಕಂತ ಹೇಳಿದ್ರೆ ತುಳು ಲಿಪಿಯ ಬಗ್ಗೆ ಅವರು ಇದಕ್ಕಿಂತ ಮುಂಚೆನೂ ನಾವು ಅವ್ರ ಹತ್ರ ಮಾತಾಡಿದ್ವಿ. ಅದ್ರ ಬಗ್ಗೆ ಅವರು ಅದನ್ನ ಎಲ್ಲ ನಾವು ಮಾತಾಡೋದಕ್ಕೆ ಅವರು ಹಾಗೆ ಇರ್ಲಿಲ್ಲ ಹೀಗೆ ಇರ್ಲಿಲ್ಲ ಅಂತ ನಮ್ಮನ್ನ ಎತ್ತಿ ಕಾಡ್ತಾ ಇದ್ರು ಅದರಲ್ಲಿ. ಅದಕ್ಕೆ ನಮ್ಮ ಸೇಪಿಗೆ ಅವ್ರು ಏನ್ ಮಾತಾಡಿದ್ವಿ, ನಾವು ಅವ್ರ ಜೊತೆ ಏನ್ ಮಾತಾಡಿದ್ವಿ, ರೆಕಾರ್ಡ್ ಮಾಡಿದ್ರೆ ನಾವು ಮಾತಾಡದೇ ಇರ್ತದೆ, ಅವ್ರು ಮಾತಾಡದೇ ಇರ್ತದಲ್ಲ. ಯಾರಿಗೆ ಅದ್ರಲ್ಲಿ ಏನು ತಪ್ಪು ಇದು ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಮದನ್ನು ಬೇರೆ ಅವರದನ್ನು ಬೇರೆ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ರೆಕಾರ್ಡ್ ರಲ್ಲಿ ಎಲ್ಲೂ ಇರ್ತದೆ. 2 ಗಂಟೆ ಆಡಿ ಉಂಟು, ಅದ್ರಲ್ಲಿ ಎಲ್ಲ ವಿಷಯ ಬಂದಿದೆ. ಅವರು ಅಷ್ಟೇ ಅಲ್ಲ, ಬೇರೆಯವರಿಗೆ ಸಹ ಮಾತಾಡಿದ್ದಾರೆ, ಅದು ಸಹ ಉಂಟು ಅದರಲ್ಲಿ. ಈಗ ಆಡಿಯೋ ವೈರಲ್ ಯಾರು ಮಾಡಿದ್ದಾರೆ ಅಂತ ಬಂದಾಗ ದೊಡ್ಡ ಪ್ರಶ್ನೆ ಬರುತ್ತೆ. ಇದು ಒಳಗೆ ಬಂದಿರುವಂತಹ ವಿಚಾರ. ಈಗ ಅದನ್ನ ನೋಡಿದಾಗ ಆಡಿಯೋ ವೈರಲ್ ಮಾಡಿದವರು ತಾವೇ. ಆಡಿಯೋ ವೈರಲ್ ಮಾಡಿರುವಂತಹ ಹಿಂದಿರುವಂತಹ ಉದ್ದೇಶ ಏನು? ಆಡಿಯೋ ವೈರಲ್ ನಾನು ಯಾಕೆ ಮಾಡಿದೀನಿ ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು ಮೊನ್ನೆಯಿಂದ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಬರ್ತಾ ಇದೆ, November 1 ಕರಾಳ ದಿನಾಚರಣೆ ತುಳುನಾಡಿಗೆ ಹಾಗೆ ಬರ್ತಾ ಉಂಟು. ಈ ಒಂದು ವೇಳೆ ಯಾರಾದ್ರೂ ಬೆಂಕಿ ಹಚ್ಚಿ ಅಥವಾ ಏನಾದ್ರು ಗಲಾಟೆ ಮಾಡಿದ್ರೆ ಅದು ನಮ್ಮ ತುಳುನಾಡು ಟ್ರಸ್ಟಿನ ಮೇಲೆ ಅವರು ಆರೋಪ ಹೊರಿಸ್ತಾರೆ. 100% ಗೊತ್ತಿತ್ತು ನಮ್ಗೆ. ಈಗ ಯಾರೇ ಆಗ್ಲಿ, ಈಗ ಯಾರಾದ್ರೂ ಗಲಾಟೆ ಹಚ್ಚಿದ್ರೆ ಅದು ನಮ್ಮ ತುಳುನಾಡು ಟ್ರಸ್ಟ್ ನವರೇ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ಮೇಲೆ ಅವರಿಗೆ ದ್ವೇಷ ಇದೆ, ನಮ್ಮ ತುಳುನಾಡು ಟ್ರಸ್ಟಿನ ಮೇಲೆ ಅವರಿಗೆ ದ್ವೇಷ ಇದೆ. ಆ ದ್ವೇಷವನ್ನು ತಿಳಿಸೋದಕ್ಕೆ ಅವರು ಈ ತರ ಮಾಡ್ತಾರೆ ಅನ್ನೋ ಉದ್ದೇಶ ಮಾಡಬಹುದು ಅನ್ನೋ ನಿಶ್ಚಯಿಂದ ಯಾರಾದ್ರೂ ಬೆಂಕಿ ಹಚ್ಚಿ ನಮ್ಮ ತುಳುನಾಡು ಟ್ರಸ್ಟಿಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ದಿಶೆಯಿಂದ ನಾನು ಅದನ್ನು ಆಡಿಯೋ ವೈರಲ್ ಮಾಡಿದ್ದೇನೆ. ಯಾಕಂದ್ರೆ ನಾಳೆ ನಮ್ಮ ತಲೆಗೆ ಬರ್ಬಾರ್ದಲ್ಲ. ಯಾರ್ಯಾರು ಬೆಂಕಿ ಹಚ್ಚಿ ನೋಡ್ತಾ ಇದ್ದೀರಿ ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಕರುಣಾ ಇದು ತುಳುನಾಡು ಕರಾಳ ದಿನಾಚರಣೆ ಅದು ಇದೆಲ್ಲ ಹಾಕ್ತಾ ಇದ್ದಾರೆ. ಒಂದು ವರ್ಷದಲ್ಲಿ ಬ್ಲಾಕ್ ಡೇ ಅನ್ನು ಆಚರಣೆ ಮಾಡಿದ್ದಾರೆ, ಕಪ್ಪು ಬಾವುಟ ಎತ್ತಿದ್ದಾರೆ. ಅದಕ್ಕೆ ನಾನು ಇಷ್ಟೇ ಅಲ್ಲ, MLA ನಾನು ಕೋಟ ಶ್ರೀನಿವಾಸ ಪೂಜಾ ಅವರ ಗಮನಕ್ಕೆ ತಂದಿದ್ದೇನೆ, ಅವರಿಗೆ ಹೇಳಿದ್ದೇನೆ, CT ರವಿ ಅವರಿಗೆ ಹೇಳಿದ್ದೇನೆ, ಸದಾನಂದ ಗೌಡ್ರ ಅವರಿಗೆ ಹೇಳಿದ್ದೇನೆ, ನಳಿನ್ ಕುಮಾರ್ ಕಟೀಲ್ ರವರಿಗೆ ಹೇಳಿದ್ದೇನೆ, ಉಮನಸ್ ಕೋಟೆನ್ಗೆ ಹೇಳಿದ್ದೇನೆ,
ಕಲ್ಲಕ್ಕ ಪ್ರಭಾಕರ ಭಟ್ರಿಗೂ ಹೇಳಿದ್ದೇನೆ, ಎಲ್ಲರಿಗೂ ಮಾಹಿತಿ ಕೊಟ್ಟಿದ್ದೇನೆ ನಾನು. ಓಕೆ, ಇಲ್ಲಿ ತನಕ ಮಾಹಿತಿ ಹೋಗಿದೆ. ಇದೀಗ ಎಲ್ಲರಿಗೂ ಕೊಟ್ಟು ಆಮೇಲೆ ಆಡಿಯೋ ರಿಲೀಸ್ ಮಾಡಿರೋದು. ಓಕೆ 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 ಇದೀಗ ಬಂದಿರುವಂತ ಒಂದು ವಿಚಾರದ ಪ್ರಕಾರ ಈ ಆಡಿಯೋದಲ್ಲಿ ಕೆಲವು ಭಾಗಗಳಲ್ಲಿ ಎಡಿಟ್ ಮಾಡಲಾಗಿದೆ, ತಮಗೆ ಹೇಗೆ ಬೇಕೋ ಆ ರೀತಿ ತಿರುಚಲಾಗಿದೆ ಈ ಆಡಿಯೋ ಅನ್ನುವಂಥದ್ದು ವಿಚಾರ ಇದೆ, ಏನ್ ಹೇಳ್ತೀವಿ? ಸರಿ, ಬಲ್ಲ ನಾನು ಹೇಳ್ದಲ್ಲ 2 ಗಂಟೆ ಮಾತಾಡಿದ ಆಡಿಯೋ ಇದೆ, ನಾನು ಕೊಡ್ತೇನೆ. ಓಕೆ, 2 ಗಂಟೆ ಸಂಪೂರ್ಣವಾಗಿ ಮಾತಾಡಿದೀರಾ? ಇದೆಯಲ್ಲ, ಈಗ ನಾವು ಅವರು ಹೇಳ್ತಿದ್ದಾರೆ ನಾವು ಪ್ರತ್ಯೇಕ ತುಳು ರಾಜ್ಯದ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ದೇನೆ ನಾನು ಅಂತ ಹೇಳಿದ್ದಾರೆ ಅವರು. ನಾವು ಎಲ್ಲಿಯಾದ್ರೂ ಪ್ರತ್ಯೇಕ ತುಳು ರಾಜ್ಯ ಬೇಕು ಅನ್ನೋದಲ್ಲಿ ಕೇಳಿದ್ದೀವ ನಾವು ಅನ್ನೋದು ಅದ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಓಕೆ, ತಾವೆಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ಪ್ರತ್ಯೇಕ ತುಳು ರಾಜ್ಯ ಬೇಕು ಅಂತ. ಅವರು ಮಾತಾಡೋದಕ್ಕೆ ನಾನು ಹೇಳಿದ್ದೇನೆ, ಪ್ರತ್ಯೇಕ ತುಳು ರಾಜ್ಯದ ವಿಷಯ ಮಾತಾಡಿದ್ದೇನೆ. ಪ್ರತ್ಯೇಕ ತುಳು ರಾಜ್ಯ ಆದ್ರೆ ಇಡೀ ಭಾರತದಲ್ಲಿ ತುಳುನಾಡು ರಾಜ್ಯ ನಂಬರ್ 1 ಸ್ಟೇಟ್ ಆಗಿ ಬರುತ್ತೆ ಅಂತ ಹೇಳ್ತೇವೆ. ಯಾಕಂದ್ರೆ ಪ್ರತ್ಯೇಕ ತುಳು ರಾಜ್ಯದ ಬೇಡಿಕೆ ನಮ್ಮದೇ ಮೊದಲಿಗೆ. ಆ ಸ್ಟೇಟ್ಮೆಂಟ್ ಅನ್ನು ನಾವು ಕೊಟ್ಟಿದ್ವಿ ಯಾವಾಗ 2 ವರ್ಷದ ಮುಂಚೆ. ಯಾವಾಗ ಅಂತಂದ್ರೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಅಂತ ಹೇಳಿದ್ರಲ್ಲ, ಆ ಟೈಮಲ್ಲಿ ನಾವು ಅದಕ್ಕೆ ನಾವು ಹೇಳಿದ್ವಿ, ನಾವೊಂದು ಸ್ಟೇಟ್ಮೆಂಟ್ ಗೊತ್ತೆ ಪ್ರತ್ಯೇಕ ತುಳು ರಾಜ್ಯಕ್ಕೆ ಬೇಡಿಕೆ ಅಂತ. ಆವಾಗ್ಲೇ ಪಬ್ಲಿಕ್ ಟಿವಿಯಲ್ಲೆಲ್ಲ ಬಂದಿತ್ತು, BTV. ಈಗ ಅವರು ಜವಾಬ್ದಾರಿತ ಸ್ಥಾನದಲ್ಲಿ ಇರುವಾಗ, ಕರ್ನಾಟಕ ಸರ್ಕಾರದ ಇದರಲ್ಲಿ ಇರುವಾಗ, ಅಲ್ಲದೆ ಅವರೊಂದು ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಾಗ ಅವರು ಆ ತರ ಹೇಳ್ಬಾರ್ದಲ್ಲ. ಓಕೆ, ಕರೆಕ್ಟ್ ಸರ್, ಕರೆಕ್ಟ್. ಈಗ ನಾವು ಹೇಳುವುದಕ್ಕೂ ಅವರು ಹೇಳುವುದಕ್ಕೂ ವ್ಯತ್ಯಾಸ ಇದೆ. ಓಕೆ, ಇದು ನಮ್ಮ ಒಂದು ತುಳುನಾಡಿನ ಮೇಲೆ ಇರುವಂತಹ ಕಾಳಜಿ ಅಥವಾ ದಯಾನಂದ್ ಕತ್ತಲ್ ಸರ್ ಅನ್ನುವಂತಹ ವ್ಯಕ್ತಿ ಇದೀಗ ನಮ್ಮ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ ಅನ್ನುವಂತಹ ಒಂದು ವಿಚಾರದಲ್ಲಿ ಅವರ ತೇಜೋವಧೆ ಮಾಡುವಂತಹ ಉದ್ದೇಶವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ನೇರವಾಗಿ ಅವರು ಕೂಡ ಹೇಳ್ತಾರೆ, ಎಲ್ಲೋ ಒಂದ್ ಕಡೆ ನಾನು ಹಿಂದುಳಿದ ಸಮಾಜಕ್ಕೆ ವರ್ಗಕ್ಕೆ ಸೇರ್ತೇನೆ, ಸಮಸ್ಯೆ ಆಗುತ್ತೆ, ಈ ರೀತಿ ನನ್ನನ್ನ ತೇಜೋವಧೆ ಮಾಡಲಾಗುತ್ತೆ ಅನ್ನುವಂಥದ್ದು. ಏನ್ ಹೇಳ್ತೀರಾ? ಇಲ್ಲ, ನಮಗೆ ಅವರ ಮೇಲೆ ಅಭಿಮಾನ ಉಂಟು. ನಮಗೆ ಅವರ ಮೇಲೆ ಯಾವುದೇ ರೀತಿಯ ವೈಯಕ್ತಿಕ ದ್ವೇಷ ಇಲ್ಲ. ಇದನ್ನು ಸ್ಪಷ್ಟಪಡಿಸ್ತೇನೆ. ನಾನು ಅವರ ಹತ್ರನೇ ಹೇಳಿದ್ದೇನೆ. ಅವರು ಹೇಳ್ತಿದ್ದಾರೆ ನಿಮ್ಮ ಮೇಲೆ ನನಗೆ ಇದಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನೀವು ನೋಡಿ, ನಾವೊಂದು ಇವತ್ತು ಒಂದು ಅಂತಾರಾಷ್ಟ್ರೀಯ ತುಳು ವಿಚಾರಗೋಷ್ಠಿ ಕಾರ್ಯಕ್ರಮ ಇತ್ತು, ಅದು ಸಡನ್ ಆಗಿ ಇದಾಯ್ತು, ಕ್ಯಾನ್ಸಲ್ ಆಯ್ತು. ಅದು ಇವರು ನಮ್ಮ ಕುಲಪತಿಗಳು ಅವರ ಗಮನಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ಒಂದು ಆ ಕಾರ್ಯಕ್ರಮವನ್ನು ನಿಲ್ಲಿಸಬೇಕಾದ್ರೆ ನಮ್ಮ ಕುಲಪತಿಗಳು, ಇಲ್ಲದ್ರೆ ರಿಜಿಸ್ಟ್ರಾರ್ ನಿಲ್ಲಿಸಬೇಕು. ಸಿಂಡಿಕೇಟ್ ಸದಸ್ಯರೊಬ್ಬರ ಆಕ್ಷೇಪಣೆಯಿಂದ ಒಂದು ಕಾರ್ಯಕ್ರಮ ರದ್ದಾಗ್ತದೆ ಅಂತ ಹೇಳಿದ್ರೆ, ಅಲ್ಲದೆ ಅದು ಪುರುಷೋತ್ತಮ ಬಿಳಿ ಮೇಲೆ ಅವರ ಹೆಸರಲ್ಲಿ ರದ್ದಾಗ್ತದೆ, ಕಾರಣ ಏನು ಇದರಿಂದ? ಒಂದು ಅಲ್ಲದೆ ಮತ್ತೆ ಇನ್ನೊಂದು ವಿಷಯ ಬಂದಿತ್ತು ನಮಗೆ, ನಮ್ಮ ಗಮನಕ್ಕೆ ಬಂದಿತ್ತು, ನಮ್ಮ ತುಳುನಾಡು ಟ್ರಸ್ಟ್ ತುಳು ಸಾಹಿತ್ಯ ಅಕಾಡೆಮಿಯ ವಿರುದ್ಧವಾಗಿ ಯೂನಿವರ್ಸಿಟಿ ಜೊತೆ ಕಾರ್ಯಕ್ರಮ ಮಾಡ್ತಾ ಇದೆ ಅನ್ನೋ ಮಾತುಗಳು ಬಂದಿದೆ ಅಂತೆ. ಸರಿ ಇದೀಗ ಹಾಗಾದ್ರೆ ದೊಡ್ಡ ಮಟ್ಟದಲ್ಲಿ ಈ ತುಳುನಾಡು ಟ್ರಸ್ಟ್ ಮತ್ತೆ ನಮ್ಮ ತುಳು ಸಂಘಟನೆ ಅಥವಾ ತುಳುಗೆ ಸಂಬಂಧಪಟ್ಟಿರುವಂತಹ ವಿಚಾರಧಾರೆಗಳು ಏನಿದೆ, ದೊಡ್ಡ ಮಟ್ಟದಲ್ಲಿ ಬಿರುಕಿದೆ ಹಾಗಾದ್ರೆ ನಮ್ಮ ಕರಾವಳಿ ಭಾಗದಲ್ಲಿ. ಎಲ್ರಿಗೂ ಇದೆ ನೋಡಿ, ಯಾರು ಒಗ್ಗಟ್ಟಿಂದ ಹೋರಾಡ್ತಾ ಇಲ್ಲ ಇದರಲ್ಲಿ. ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಸ್ವಪ್ರತಿಷ್ಠೆಗೋಸ್ಕರ ಈ ತುಳುವನ್ನು ಬಲಿ ಕೊಡ್ತಾ ಇದ್ದಾರೆ ಕೆಲವರು. ನಾವು ನಿಸ್ವಾರ್ಥವಾಗಿ ತುಳು ಲಿಪಿಯ ಸೇವೆಯನ್ನು ಮಾಡ್ತಾ ಇದ್ವಿ. ಈಗ ಎಂತ ಹೇಳ್ತಾ ಇದ್ದಾರಂತೆ, ಅದಕ್ಕೇನೆ ಅವರು ಹೇಳ್ತಾ ಇದ್ದಾರಂತೆ ದಯಾನಂದ್ ಕತ್ತಲ್ ಸರ್, ಅವರು ದುಡ್ಡಿಗೋಸ್ಕರ ದುಡ್ಡು ಮಾಡ್ತಾ ಇದ್ದಾರೆ ತುಳು ಲಿಪಿಯಲ್ಲಿ. ನಮ್ಮ ಜೈ ತುಳುನಾಡು ಸಂಘಟನೆ ಫ್ರೀ ಆಗಿ ಮಾಡ್ತಾ ಇದ್ದಾರೆ. ನಾವು ಎಲ್ಲಿ ದುಡ್ಡು ಮಾಡಿದ್ದೇವೆ ಅಂತ ಅವ್ರು ಹೇಳ್ಬೇಕು. ನಾವು ಎಷ್ಟು ಕೋಟಿ ರೂಪಾಯಿಯನ್ನು ಸಂಪಾದನೆ ಮಾಡಿದ್ವಿ ತುಳು ಲಿಪಿಯಲ್ಲಿ ಅಂತ ಅವ್ರು ಹೇಳ್ಬೇಕು. ಈಗ ನಮ್ಮ ಮೇಲೆ ಆರೋಪ, ಅದು ಸತ್ಯ ವಿಚಾರ ಎಲ್ಲರಿಗೂ ಗೊತ್ತುಂಟು. ಹರಿಕೃಷ್ಣ ಪುಡರವರಿಗೂ ಗೊತ್ತುಂಟು, ಎಲ್ರಿಗೂ ಗೊತ್ತು. ನಾವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ತುಳುವಿಗೋಸ್ಕರ, ಏನ್ ಮಾಡ್ತಿಲ್ಲ ಅದು ನಿಮ್ಗೂ ಗೊತ್ತಿರ್ಬೋದು. ಸರಿ ಒಟ್ನಲ್ಲಿ ಇದೀಗ ಈ ಒಂದು ಸಂದರ್ಭ ಬೇಕು, ನಮ್ಮ ತುಳುವಿಗೆ ಸ್ಥಾನಮಾನ ಸಿಗ್ಬೇಕು, ನಾವು ಕೂಡ ಹೋರಾಟ ಮಾಡ್ಬೇಕು. ಆದ್ರೆ ಈ ರೀತಿಯ ಒಂದು ಹೋರಾಟ, ಒಂದು ಗೌರವಯುತ ಸ್ಥಾನದಲ್ಲಿರುವಂತಹ ಹೇಳಿಕೆ ನಿಜವಾಗ್ಲೂ ಕೂಡ ಬೇಸರ ತರುವಂತಹ ವಿಚಾರ. ಕೊನೆಯದಾಗಿ ಏನ್ ಹೇಳ್ತೀರಾ GVS? ಅದೇ ನಾನು ಹೇಳುದು ಅದೇ, ಯಾಕಂದ್ರೆ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಇರುವವರು ಈ ತರ ವರ್ತಿಸಬಾರ್ದು. ತುಳುವನ್ನು ನಾವು ಕೇಳಬೇಕು, ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಲೀಗಲ್ ಆಗಿ ನಾವು ಕೇಳುವುದು ತಪ್ಪಲ್ಲ ತುಳು ರಾಜ್ಯದ. ಯಾಕಂದ್ರೆ ಪಂಚ ದ್ರಾವಿಡ ಭಾಷೆಗಳಲ್ಲಿ 4 ಇದಕ್ಕೆ ಸ್ಟೇಟಸ್ ಸಿಕ್ಕಿದೆ, ತುಳುವನ್ನು ಅನ್ಯಾಯ ಆಗಿದೆ. ಅದು ಕಾನೂನು ರೀತಿ ಹೇಳಬೇಕು. ಈ ರೀತಿ ಬೆಂಕಿ ಹಚ್ಚಿ ಅವರ ಮೇಲೆ ಹಾಕಿ ಅಂತಲೇ ಇವರದ್ರಲ್ಲಿ ಲಾಭ ಪಡೆಯಲಿಕ್ಕೆ ನೋಡ್ಬಾರ್ದು, ಯಾರ್ಯಾರನ್ನು ಎತ್ತಿ ಕಟ್ಟಿ ಆ ತರ ಮಾಡಬಾರ್ದು. ಅಲ್ಲ, ಇದರಲ್ಲಿ ದಯಾನಂದ್ ಕತ್ತಲ್ ಸರ್ ಅವರಿಗೆ ಏನ್ ಲಾಭ ಸಿಗುತ್ತೆ ಸರ್? ಏನ್ ಲಾಭ ಸಿಗುತ್ತೆ ಅಂತ ಅವರಿಗೇನೆ ಗೊತ್ತು. ಅಲ್ಲ, ತಾವು ಹೇಳಿದ್ರಲ್ಲ ಈ ರೀತಿ ಎತ್ತಿ ಕಟ್ಟಿ ಲಾಭ ಪಡೆಯುವಂತಹ ವಿಷಯಗಳು ಆಗ್ಬಾರ್ದು ಅನ್ನೋದು. ಸೊ ಹಾಗಾಗಿ ಅವರಿಗೆ ಏನ್ ಲಾಭ ಸಿಗುತ್ತೆ ಅನ್ನೋದು ಜನರು ಕೇಳ್ತಾ ಇದಾರೆ ಅಲ್ವಾ? ಹೌದು, ಯಾಕಂದ್ರೆ ನೋಡಿ ಅವ್ರಿಗೆ ಏನಂತಂದ್ರೆ, ನೋಡಿ ನಾವೇನು ಗಲಾಟೆ ಮಾಡಿ ಇದು ಪ್ರಚೋದನೆ ಮಾಡಿದೆ, ನಾವೇ ಇದು ಮಾಡಿದ್ದು ಅಂತ ಏನು ಅವರ ತಲೆಯಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ, ಏಕೆ ಈ ತರ ಇದು ಮಾಡ್ತಾ ಇದ್ದಾರೆ ಅಂತ. ಒಟ್ನಲ್ಲಿ ಹೋಗಿರುವಂತಹ ದಾರಿ ತಮಗೆ ಇಷ್ಟ ಆಗಿಲ್ಲ ಅಲ್ವಾ? ರೈಟ್. ಥ್ಯಾಂಕ್ ಯು ಸರ್. GVS ಉಳ್ಳಾಲ್ ಅವರು ಸ್ಥಾಪಕ ಅಧ್ಯಕ್ಷರು ನಮ್ಮ ತುಳುನಾಡು ಟ್ರಸ್ಟ್. ಅಂದ್ರೆ ಈ ಒಂದು ವಿಡಿಯೋ, ಈ ಒಂದು ಆಡಿಯೋ ಏನಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ದಯಾನಂದ್ ಕತ್ತಲ್ ಸರ್ ಅವರು ನಮ್ಮ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು
ಹೇಳಿದ್ದಾರೆ ಅನ್ನುವಂತಹ ಒಂದು ಹೇಳಲಾಗ್ತಾ ಇರುವಂತಹ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಈ ಆಡಿಯೋ ವೈರಲ್ ಆದಾಗ ಯಾರು ಆಡಿಯೋ ವೈರಲ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಕೂಡ ಮೊದಲನೇದಾಗಿ ಬರುತ್ತೆ. ಹಾಗಾಗಿ ನೋಡಿದಾಗ GVS ಉಳ್ಳಾಲ್ ಅವರು ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದಂತಹ ನಮ್ಮ ತುಳುನಾಡು ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರು GVS ಉಳ್ಳಾಲ್ ಅವರು ಈ ಆಡಿಯೋವನ್ನ ವೈರಲ್ ಮಾಡ್ತಾರೆ. ಯಾಕೆ ಈ ಆಡಿಯೋ ವೈರಲ್ ಮಾಡಿದ್ರಿ ಸರ್ ಅಂತ ಕೇಳಿದಾಗ ಅವರು ಹೇಳುವಂತಹ ಮಾತು, ಒಂದು ಗೌರವಯುತ ಸ್ಥಾನದಲ್ಲಿರುವಂತಹ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಹೇಳುವಂತಹ ಮಾತುಗಳು ಮತ್ತು ಪ್ರಚೋದಿಸುವಂತಹ ರೀತಿ ಸರಿಯಾಗಿರಲಿಲ್ಲ ಅನ್ನುವಂತಹ ಮಾತುಗಳು. ಅದೇ ರೀತಿ ಎಲ್ಲೋ ಒಂದ್ ಕಡೆ ಅವರ ಸಂಘಟನೆಯ ಮೇಲೆ ಈ ಒಂದು ಆಪಾದನೆ ಬರುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಅವರು ಹೇಳಿರುವಂತಹ ಮಾತುಗಳು. ಇದೀಗ ನೇರವಾಗಿ ನನ್ನ ಜೊತೆ ದೂರವಾಣಿ ಸಂಪರ್ಕದಲ್ಲಿ ದಯಾನಂದ್ ಕತ್ತಲ್ ಸರ್ ಅವರಿದ್ದಾರೆ. ಸ್ವತಃ ದಯಾನಂದ್ ಕತ್ತಲ್ ಸರ್ ಅವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ಕತ್ತಲ್ ಸರ್ ಅವರು ಏನ್ ಹೇಳ್ತೀರಾ ಸರ್? ಗೊತ್ತಿರುವಂತಹ ವಿಚಾರ, ದೊಡ್ಡ ಮಟ್ಟದಲ್ಲಿ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ವಿಷಯ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಬ್ರು ಒಂದು ಸಂಘಟನೆಯವರು ಅವರು ಈಗಾಗಲೇ ಈ ಹಿಂದೆ ಪ್ರತ್ಯೇಕ ತುಳು ರಾಜ್ಯಕ್ಕೆ ಹೋರಾಟ ಮಾಡುವವರು ಮಾಡ್ತಾ ಇದ್ರು. ನನ್ನ ಚೇಂಬರಿಗೆ ಬಹಳ ಆತ್ಮೀಯತೆಯಿಂದ ಬಂದ್ರು. ಬಂದು ನಾವು ತುಳು ಲಿಪಿಯ ಬಗ್ಗೆ ತರಗತಿ ಮಾಡ್ತೇವೆ ಹಾಗೆ ಎಲ್ಲ ಹೇಳಿದ್ರು. ಅವರ ಬಗ್ಗೆ ನಮ್ಗೆ ಕೂಡ ಗೌರವ ಇದೆ, ಬಹಳ ಹೆಮ್ಮೆ ಇದೆ. ಬಂದು ಮಾತಾಡಿದ್ರು, ಆತ್ಮೀಯವಾಗಿ ಮಾತಾಡಿದ್ರು. ಮಾತಾಡುವಾಗ ನನ್ನ ಮಿತ್ರರು ಕೂಡ ನಮ್ಮೊಟ್ಟಿಗಿದ್ರು. ಮಾತಾಡುವಾಗ ಉಭಯ ಕುಶಲೋಪರಿ ಮಾತಾಡ್ತಿರುವಾಗ ಅವರು ಪ್ರತ್ಯೇಕ ರಾಜ್ಯದ ಬಗ್ಗೆ ಭೇಟಿಗೆ ಇಡ್ಬೇಕು, ಈಗ ನೀವು ಆದದ್ದು ಬಹಳ ಒಳ್ಳೇದಾಯ್ತು, ನಮ್ಗೆ ಅಧ್ಯಕ್ಷರಾದದ್ದು ಬಹಳ ಸಂತೋಷ ಹಾಗೆ ಹೇಳಿದ್ರು. ಅಷ್ಟೊತ್ತಿಗೆ ಆಗುವಾಗ ನಾನು ತೆಲಂಗಾಣದ ಉದಾಹರಣೆಯನ್ನು ಕೊಟ್ಟೆ. ನೋಡಿ, ನಮ್ಮ ತುಳುನಾಡು ಎಲ್ಲ ತುಳುವರಿರುವಂತದ್ದು, ಸಾಫ್ಟ್ ಇರುವಂತದ್ದು. ತೆಲಂಗಾಣದ ಹಾಗೆ ಬ್ಲಾಸ್ಟ್ ಮಾಡಿಕೊಂಡು ಟೈರ್ ಉರಿಸಿಕೊಂಡು ಮತ್ತೆ ಗಲಾಟೆ ಮಾಡಿಕೊಂಡಿರುವಾಗ ಮತ್ತೆ ಅಲ್ಲಿ ಆಗುವಾಗ ನಾವು ಅಧ್ಯಕ್ಷರು ಹೋಗಿ ಮುಖ್ಯಮಂತ್ರಿಯಲ್ಲಿ ಬೇಡಿಕೆ ಇಟ್ಟಾಗ ಅವರ ಸಾಫ್ಟ್ ಪರಿಹಾರ ಮಾಡುವಂತದ್ದು ಇಂಥದ್ದೆಲ್ಲ ಇರ್ತದೆ. ಅದು ಇಲ್ಲಿ ನಡೆಯುವಂತದ್ದಲ್ಲ. ನಮ್ಗೆ ಬೇಕಾಗಿರುವಂತದ್ದು ಅದಲ್ಲ. ನಮ್ಗೆ ಅಗತ್ಯ ಬೇಕಾಗಿರುವಂತದ್ದು ತುಳು ಅಧಿಕೃತ ರಾಜ್ಯ ಭಾಷೆ ಆಗ್ಬೇಕು, 8ನೇ ಪರಿಚ್ಛೇದಕ್ಕೆ ಸೇರ್ಬೇಕು, ಮತ್ತೆ ಇದರ ಬಗ್ಗೆ ನಾವು ಕೃಷಿ ಮಾಡ್ಬೇಕು, ಹೊರತಾಗಿ ಅಂತದ್ದಕ್ಕೆಲ್ಲಿಲ್ಲ. ನಾನು ಅದನ್ನು ಹೇಳಿದ್ದೇನೆ. ಆದ್ರೆ ಆ ವಿಡಿಯೋದಲ್ಲಿ ನೋಡಿ, ಅವರು ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು, ಅದರಲ್ಲಿ ಈ ತೆಲಂಗಾಣ ಇದನ್ನೆಲ್ಲ ಕಟ್ ಮಾಡಿದ್ದಾರೆ. ಕೇವಲ ಕೆಲವೊಂದು ಏನ್ ಹೇಳ್ತಾರೆ, ನನ್ನನ್ನ ತೇಜೋವಧೆ ಮಾಡುವುದಕ್ಕೋಸ್ಕರ ಮಾಡಿದ್ದಾರೆ. ಅದರಲ್ಲಿ ನನ್ನನ್ನು ತೇಜೋವಧೆ ಮಾಡುವುದಕ್ಕೆ ನಿಮ್ಗೆ ಗೊತ್ತಿದೆ, ಇದರ ಹಿಂದೆ ನಾನು ನನ್ನ ಧರ್ಮಪತ್ನಿ ಒಂದು ನಮ್ಮ ಮನೆ ಹತ್ತಿರ ಒಂದು ಜೋಗಿನ ಇದನ್ನು ಕೂಡ ಇದು ಮಾಡ್ಲಿಕ್ಕೆ ನೋಡಿದ್ರು, ಸ್ನಾನ ಮಾಡುವ ಫೋಟೋ ಮಾಡಿ ಏನೆಲ್ಲ ಸಿಕ್ಕಲ್ಲಿ ನನ್ನ ಬಗ್ಗೆ ಕಾಳಿಲಿಕ್ಕೆ ಮಾಡ್ತಾ ಇದ್ದಾರೆ. ಆದ್ರೆ ನಾವು ಅದು ಯಾವುದಕ್ಕೂ ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ನಾನೇನು ನನ್ನ ಚರ್ಯೆಯನ್ನು ಎಲ್ರಿಗೂ ಗೊತ್ತಿದೆ, ನನ್ನ ಅಭಿಮಾನಿಗಳು ಗೊತ್ತಿದೆ. ಮತ್ತು ನಾವು ಕನ್ನಡ ಮತ್ತು ಸಂಸ್ಕೃತಿ ಕತ್ತಲ್ ಸರ್ ಅವರೇ, ನಾನು ಇದಕ್ಕಿಂತ ಮೊದಲನೇದಾಗಿ GVS ಉಳ್ಳಾಲ್ ಅವ್ರ ಜೊತೆ ಕೂಡ ದೂರವಾಣಿ ಸಂಪರ್ಕದಲ್ಲಿ ಮಾತನಾಡಿದೆ. ಆವಾಗ ಅವರು ಹೇಳುವಂತಹ ಮಾತು, ಇಲ್ಲಿ ಎಡಿಟೆಡ್ ವರ್ಷನ್ ಯಾವುದು ಕೂಡ ಇಲ್ಲ, ಇದನ್ನು ತಿರುಚಲಾಗಿಲ್ಲ ಅನ್ನುವಂಥದ್ದು. ನೇರವಾಗಿ ಎಷ್ಟು ಮಾತಾಡಿದರೆ ಅದನ್ನೇ ನಾವು ಹಾಕಿದ್ದೇವೆ ಅನ್ನುವಂತಹ ಮಾತುಗಳು. ಅದೇ ರೀತಿ ಯಾವುದೇ ರೀತಿಯ ಎಡಿಟೆಡ್ ಆಗಿಲ್ಲ ಅನ್ನುವಂತಹ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. 2.5 ಗಂಟೆಗಳ ಕಾಲ ಏನು ಮಾತಾಡಿದ್ರಂತೆ ಅದೆಲ್ಲವೂ ಕೂಡ ಇದೆ ನನ್ನ ಹತ್ರ ಅನ್ನುವಂತಹ ಮಾತನ್ನು ಅವರು ಹೇಳಿದ್ರು. 2.5 ನಿಮಿಷ ಹೇಳಿದ್ರು ಅವರು, ಎಲ್ಲವೂ ಕೂಡ ಇದೆ ಅನ್ನುವಂಥ ಮಾತು ಅವರು ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಕಡೆ ನಾನು ಕೇಳಿದೆ ನೇರವಾಗಿ, ಎಲ್ಲೊಂದ್ ಕಡೆ ಕತ್ತಲ್ ಸರ್ ಅವರು ಉನ್ನತ ಸ್ಥಾನದಲ್ಲಿದ್ದಾರೆ, ಇದಕ್ಕೋಸ್ಕರ ಅಸೂಯೆ ಪಡ್ತಾ ಇದ್ದೀರಾ ಏನೋ ಅನ್ನುವಂಥದ್ದು, ಅಂಡ್ ತೇಜೋವಧೆ ಮಾಡ್ತಾ ಇದ್ದಾರೆ. ನಾನು ಕೂಡ ಇದೇ ಪ್ರಶ್ನೆಯನ್ನು ಕೇಳಿದೆ ಅವ್ರ ಜೊತೆ. ಇಲ್ಲ, ನಾನು ತೇಜೋವಧೆ ಮಾಡುವಂಥದ್ದು ಏನ್ ನನಗೆ ಬಿದ್ದೋಗಿಲ್ಲ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ಅವರು ಹೇಳ್ತಾ ಇರುವಂತದ್ದು, ಯಾಕೆ ಆಡಿಯೋ ವೈರಲ್ ಮಾಡಿದ್ರಿ ಅಂತ ಕೇಳಿದಾಗ ಅವರು ಹೇಳ್ತಾ ಇರುವಂತದ್ದು, ಒಂದು ವೇಳೆ ತುಳು ರಾಜ್ಯ ಆಗ್ಬೇಕು ಅಂತ ಬಂದಾಗ ಈ ವಿಚಾರದಲ್ಲಿ ಒಂದು ವೇಳೆ ಗಲಭೆ ನಡೆದ್ರೆ ಆ ಗಲಭೆ ತುಳುನಾಡು ಟ್ರಸ್ಟ್ ಏನಿದೆ ಅದರ ಮೇಲೆ ಹೋಗುತ್ತೆ ಅನ್ನುವಂಥದ್ದು. ಏನ್ ಹೇಳ್ತೀರಾ ಸರ್? ನಮ್ಮ ತುಳುನಾಡು ಟ್ರಸ್ಟ್ ಏನಿದೆ ಇದರ ಮೇಲೆ ಈ ಆಪಾದನೆ ಹೋಗುತ್ತೆ. ಒಂದು ವೇಳೆ ಗಲಭೆ ನಡೆದ್ರೆ ಈ ಗಲಭೆಯ ಆರೋಪ ನೇರವಾಗಿ ಆ ಟ್ರಸ್ಟ್ಗೆ ಬೀಳುತ್ತೆ. ಹಾಗಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ನಾನು ಈ ಆಡಿಯೋ ವೈರಲ್ ಮಾಡಿದ್ದೇನೆ ಅನ್ನುವಂತ ಮಾತನ್ನ ಅವರು ಹೇಳ್ತಾರೆ. ಅಂದ್ರೆ ನಾನು ಕೇಳಿದೆ, ನಿಮ್ಗೆ ಕತ್ತಲ್ ಸರ್ ಅವರ ಮೇಲೆ ತೇಜೋವಧೆ ಮಾಡ್ತಾ ಇದ್ದಾರೆ ಅವರು ಹೇಳ್ಕೊಳ್ಳಿ, ಅದು ಎಲ್ರಿಗೂ ಗೊತ್ತಿದೆ. ನಮ್ಮ ಇಂಟೆಲಿಜೆನ್ಸ್ಗೆ ಏನೋ ಅದೆಲ್ಲ ಗೊತ್ತಾಗದಿರುವಂತದ್ದಲ್ಲ. ನಮ್ಮ ಸರ್ಕಾರದ ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಎಲ್ಲವೂ ಸುಭದ್ರ ಆಗಿದೆ. ಒಬ್ಬರು ಹೇಳಿದ ಕ್ಷಣ ಏನು ನಡೆಯೋದಿಲ್ಲ. ನಾನಂತೂ ಅಂತ ವಿಚಾರಗಳಲ್ಲಿ ನಾವಿರೋದಿಲ್ಲ. ಯಾವುದು ಅದು ಉಭಯಕುಶಲೋಪರಿ ಮಾತಾಡುವಾಗ, ತಮಾಷೆ ಮಾತಾಡುವಾಗ ಮಾಡಿರುವಂತದ್ದನ್ನು ಆ ರೀತಿ ಮಾಡಿದ್ರೆ ಅದರಲ್ಲಿ ಕೂಡ ನೀವು ಸರಿ ಕೇಳಿ, ಅಲ್ಲಿ ಎಲ್ಲಿ ಕೂಡ ಕ್ಲಿಯರ್ ಆಗಿ ಇಲ್ಲ, ಅದು ಅರ್ಥ ಆಯ್ತಾ? ಅಂತದ್ದೆಲ್ಲ ನಾವು ಮಾಡುವುದಿಲ್ಲ. ಅದೆಲ್ಲ ಮಾತಾಡುವಾಗ ಬಂದದ್ದನ್ನು ಇವರಲ್ಲಿ ಹೀಗೆ ಮಾಡಿದ್ರೆ ಅದಕ್ಕೆ ಅರ್ಥ ಇಲ್ಲ. ನನ್ನ ಇಷ್ಟು ಭಾಷಣಗಳಿದ್ದಾವೆ, ಸಾರ್ವಜನಿಕ ಭಾಷಣಗಳಿದ್ದಾವೆ.
ಅಂತದನ್ನೆಲ್ಲ ಮಾಡುವುದಕ್ಕೆ ಅವಕಾಶನೇ ಇಲ್ಲ. ಇಲ್ಲ ಸರ್, ಇಲ್ಲ ಇಲ್ಲ ಈ ಒಂದು ಆಡಿಯೋ ನೋಡಿದಾಗ ಇಲ್ಲ ಕತ್ತಲ್ ಸರ್ ಅವರೇ, ಅಭಿಮಾನ ಇದೆ, ಗೌರವ ಇದೆ, ಆದ್ರೆ ಈ ಒಂದು ಆಡಿಯೋ ಕೇಳಿದಾಗ ಎಲ್ಲೋ ಒಂದ್ ಕಡೆ ಬೇಸರ ಆಗುತ್ತೆ. ಅಂದ್ರೆ ಇಂತಹ ಒಂದು ಸಮಾಜಕ್ಕೆ ಅದ್ಭುತ ಸಂದೇಶ ಕೊಡುವಂತಹ ಕತ್ತಲ್ ಸರ್ ಅವರು ಈ ರೀತಿ ಹೇಳ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ ಜನರಲ್ಲಿ, ನೇರವಾಗಿ ಬರುವಂತಹ ಪ್ರಶ್ನೆ. ಅಯ್ಯೋ, ಅದ್ರಲ್ಲಿ ಅಂತದ್ದೇನುಂಟು? ಹೀಗೆ ನೋಡಿ, ಬೇರೆ ರಾಜ್ಯಗಳಲ್ಲಿ ಹೀಗೆ ಆಗಿದೆ, ಪ್ರತ್ಯೇಕ ರಾಜ್ಯ ಆಗ್ತದೆ, ಬೇಡಿಕೆ ಆಗಿದೆ, ಆ ಕೂಗಾಗುವಾಗ ಹೋರಾಟ ಆಗ್ತದೆ, ಇಂಥದೆಲ್ಲ ಆಗ್ತದೆ ಅನ್ನುವಂತ ಹೇಳುವಂತಿದೆ. ಅದು ಬ್ಲಾಸ್ಟ್ ಆಗ್ತದೆ, ಹಾಗೆ ಇದೆಲ್ಲ ಆಗಿದೆ ಹಿಂದೆ. ಅಂತದ್ದೆಲ್ಲ ನಾವು ಮಾಡೋದಲ್ಲ, ಗೊತ್ತಾಯ್ತಾ? ಅದ್ರಲ್ಲಿ ಅದೇ ಇರುವುದು. ಮತ್ತೆಂತುಂಟು? ನಾವು ಮಾಡ್ಬೇಕಂತ ಹೇಳಿದೆ ನಾನು, ಅದು ಆಗಿದೆ, ಆದ್ರಿಂದ ತೆಲಂಗಾಣದಲ್ಲಿ ಹಾಗೆ ಆಗಿದೆ, ನಮ್ಮಲ್ಲಿ ಹಾಗೆ ಆಗುದಿಲ್ಲ ಅಂತ ಹೇಳಿದ್ದೇನೆ. ಅಲ್ವಾ? ನಮ್ಮಲ್ಲಿ ಅಂತದ್ದೆಲ್ಲ ಆಗುವುದಿಲ್ಲ ಅಂತದ್ದೆಲ್ಲ. ನೋಡಿ, ಇನ್ನೊಂದು ನಿಮ್ಗೆ ಸ್ಪಷ್ಟೀಕರಣ ಹೇಳ್ತೇನೆ ಅದರಲ್ಲಿ. ಇದು ಎಂತ ಅಂತ ಹೇಳಿದ್ರೆ, ಅವರಿಗೆ ಬೇಕಾಗುವಂತ ವ್ಯವಸ್ಥೆ ತುಳು ಅಕಾಡೆಮಿಯಲ್ಲಿ ಆಗ್ಲಿಲ್ಲ. ಯಾರು GVS ಉಳ್ಳಾಲ್ ಅಂತ ಹೇಳಿದ್ದಾರೆ, ಅವರಿಗೆ ಬೇಕಾಗುವಂತ ವ್ಯವಸ್ಥೆ ಆಗ್ಲಿಲ್ಲ ಅಕಾಡೆಮಿಯಲ್ಲಿ. ಯಾಕೆ? ಅದನ್ನ ವಿರೋಧಿಸುವುದಕ್ಕೋಸ್ಕರ ನನಗೆ ಬೆದರಿಕೆ ಅವರು ಮಾಡಿದ್ದಾರೆ ಈ ಹಿಂದೆ. ಏನು ಬೆದರಿಕೆ ಮಾಡಿದ್ದಾರೆ ನೋಡಿ, ನೀವು ಇದು ಮಾಡದಿದ್ರೆ ನಾವು ನಿಮ್ಮ ಮಾತುಗಳನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೇವೆ, ಅದನ್ನ ವೈರಲ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಅರ್ಥ ಆಯ್ತಾ? ಇದರ ಅರ್ಥ ನೀವು ಆಲೋಚನೆ ಮಾಡಿ. ನಿಮ್ಮ ಸ್ಟುಡಿಯೋದೊಳಗೆ ಬಂದು, ಅಲ್ಲ ನಿಮ್ಮೊಂದು ಚೇಂಬರ್ನೊಳಗೆ ಬಂದು ನಿಮ್ಮ ಮಾತುಗಳನ್ನ ರೆಕಾರ್ಡ್ ಮಾಡ್ಕೊಳ್ಳೋದು ಇದು ಸಾಂವಿಧಾನಿಕವಾಗಿ ನ್ಯಾಯವಾ? ನೀವು ಹೇಳಿ, ನೀವೊಬ್ಬ ಪತ್ರಕರ್ತರು, ನ್ಯಾಯವಿದು? ಇದೇ ಮಾತನ್ನ ನಾನು GVS ಅವ್ರ ಜೊತೆ ಕೂಡ ನೇರವಾಗಿ ನಾನು ಕೇಳ್ದೇನೆ, ಬಿಡ್ಲಿಲ್ಲ. ಇದೇ ಮಾತನ್ನ ಕೇಳಿದೆ. ನೋಡಿ, ಅದರಲ್ಲಿ ಸ್ಪಷ್ಟ ಇದೆ, ಮಾತು ಅರ್ಥ ಆಗ್ತಾ ಇಲ್ಲ. ಅವರು ಒಟ್ಟೊಟ್ಟು ಇದನ್ನ ಎಡಿಟ್ ಮಾಡ್ತಾ ಇದ್ದಾರೆ. ಅದರ ಹಿಂದಿನದ್ದು ಈಗ ನಿಮ್ಗೆ ಗೊತ್ತಿದೆ, ಪ್ರತ್ಯೇಕ ರಾಜ್ಯದ ಬೇಡಿಕೆಯ ಬಗ್ಗೆ ಮಾತಿರುವಂತ ನಮ್ಮ ತುಳುನಾಡು ಟ್ರಸ್ಟ್ ಮಾತಾಡಿರುವಂತ ವೈರಲ್ ಆಗಿದೆ, ಗೊತ್ತಾಯ್ತಲ್ಲ? ಅದಕ್ಕೆ ಇದೆಲ್ಲ ನಮ್ಮ ಮೇಲೆ ಯಾಕೆ ಆರೋಪ ಮಾಡ್ತಾರೆ ಅವರು? ರೈಟ್ ಸರ್, ಥ್ಯಾಂಕ್ ಯು ದಯಾನಂದ್ ಕತ್ತಲ್ ಸರ್ ಅವರೇ, ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು, ನನ್ನ ಜೊತೆ ಮಾತಾಡಿದ್ರು ನೇರವಾಗಿ. ಈ ಒಂದು ಆರೋಪಗಳಿಗೆ ಏನ್ ಕಾರಣ ಅಂತ ಬಂದಾಗ ಅವರ ಒಂದು ಉತ್ತರ ಹೀಗಿತ್ತು, ಕೇಳ್ಕೊಂಡು ಬಂದ್ರೆ ಎಲ್ಲೋ ಒಂದ್ ಕಡೆ ನನ್ನ ತೇಜೋವಧೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪವನ್ನ ನೇರವಾಗಿ GVS ಉಳ್ಳಾಲ್ ಅವರಿಗೆ ಮಾಡ್ತಾ ಇದ್ದಾರೆ. ಇದು ಒಟ್ನಲ್ಲಿ ತುಳು ರಾಜ್ಯ ಅಥವಾ ತುಳು ಭಾಷೆ ಅಥವಾ ತುಳು ಸ್ಥಾನಮಾನ ಅಂತ ಬಂದಾಗ ನಮ್ಮೊಳಗೆ ಒಗ್ಗಟ್ಟಿಲ್ಲ ಅನ್ನುವಂಥದ್ದು ಇದೆಲ್ಲವನ್ನು ಕೂಡ ನೋಡಿದಾಗ ಗೊತ್ತಾಗುವಂತಹ ವಿಚಾರ.